ವೃದ್ಧೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಜೋಳಿಗೆಯಲ್ಲಿ ಹೊತ್ತೊಯ್ದ ಸಂಬಂಧಿಕರು 85 ವರ್ಷದ ವೃದ್ಧೆ ವೆಂಕಮ್ಮನವರನ್ನ ಜೋಳಿಗೆಯಲ್ಲಿ ಸಾಗಾಟ ಮಾಡಿದ್ದಾರೆ. ಮನೆಯಿಂದ ಜಮೀನಿನ ಕಾಲುದಾರಿಯಲ್ಲಿ ಜೋಳಿಗೆಯಲ್ಲಿ ಹೊತ್ತೊಯ್ದು ಸಂಬಂಧಿಕರು ಕಳಸ ತಾಲೂಕಿನ ಗಂಟಮಕ್ಕಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಸುತ್ತ ಜಮೀನು ಮಧ್ಯದಲ್ಲಿರುವ ವೆಂಕಮ್ಮನವರ ಮನೆ 2021ರಲ್ಲಿ ರಸ್ತೆ ಇಲ್ಲ, ರಸ್ತೆ ಮಾಡಿಸಿಕೊಡಿ ಎಂದು ಮನವಿ ಮಾಡಿದರು ವೆಂಕಮ್ಮ. ಸಚಿವ ಆರ್ ಅಶೋಕ್ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದರು ವೆಂಕಮ್ಮ. ಭೂ ಸ್ವಾಧೀನ ಕಾಯ್ದೆ ಅಡಿಯಲ್ಲಿ ಮಂಜೂರಾಗಿದ್ದ ಜಮೀನು ಕಾಲುದಾರಿಯಲ್ಲಿ ಓಡಾಡ್ತಾ ಇದ್ದ ಆದಿವಾಸಿ ಕುಟುಂಬಗಳು ಸರ್ಕಾರ ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿವೆ.